ಅರೋಗಿದನು ಬಂದಿಯರೇ ಚಕ್ರವ್ಯೂಹದ ನಿರ್ಮಾಣವಾಗಿದೆ. ಪಾರ್ಥ ಅವರನ್ನೂ ಕಳುಹಿಕೊಟ್ಟಿದ್ದೇನೆ. ಈಗ ಏಕಕಾಲಕ್ಕೆ ಎರಡು ಕಡೆಯಿಂದ ಯುದ್ಧಕ್ಕೆ ಕರೆ. ಏನು ಮಾಡು, ಎಲ್ಲಿಗೆ ಹೋಗಿ ಸಮಸ್ಯೆ ಉಂಟಾಗಿದೆ. ನಮಗೊದಗಿದಂತಹ ಸಂದಿಗ್ಧತೆಯನ್ನು ನಿವಾರಣೆ ಮಾಡುವುದಕ್ಕೆ ನಮ್ಮ ದೇವರಾದಂತಹ ಗೋಪಾಲಕೃಷ್ಣನಲ್ಲದೆ ಆದ್ದರಿಂದ ಅವನಲ್ಲೇ ಕೈಗೊಂಡು ವಿಷಯವನ್ನು ಕೃಷ್ಣ ಪ್ರತಿನಿತ್ಯವೂ ಈ ಕುರುಕ್ಷೇತ್ರದಿಂದ ಪ್ರಾರಂಭ ಆದಲ್ಲಿನಿಂದ ಪ್ರತಿನಿತ್ಯವೂ ರಥವನ್ನು ಸಿದ್ಧಪಡಿಸಿ ನೀನಿದ್ದಲಿಗೆ ರಥವನ್ನು ತರುವವನು ನಾನಿದ್ದೇನೆ. ಆದ್ರೆ ಈ ಸಂದರ್ಭ ಹಾಗಲ್ಲ. ನೀನೇ ನನ್ನನ್ನು ಸ್ಥಿತಿಗೆ ಇದ್ದೀಯಾ, ನಿನ್ನಲ್ಲಿಗೆ ಬರಮಾಡಿಸಿಕೊಂಡಿದ್ದೀಯಾ. ನಿಮ್ಮ ಮುಖವನ್ನು ನೋಡಿದ್ರೆ ಏನೋ ನರವಳ ಕಾಣ್ತಾ ಉಂಟು. ಏನಾಯ್ತಯ್ಯ? ವಸುದೇವರ ತಂದನಾದ್ದರಿಂದ ಜಗದ ದೇವನಾದಂತಹ ನೀವು ನಮಗೆ ಭಾವನಾಗಿ ತೋರಿಸಿ. ಖಂಡಿತ ಪಾಂಡವರೆಂಬವರು ಈ ನೌಕೆಯನ್ನು ಸದಾ ದೇವ ನಮಗೆ ಯಾವುದೇ ಸಮಸ್ಯೆ ಒದಗಿದರೂ ಕೂಡ ಅದನ್ನು ನೀವು ಪರಿಹರಿಸುವುದಕ್ಕೆ ಶಕ್ತನಿದೆ. ಈಗ ಒಂದು ಸಂದಿಗ್ಧತೆಯೇ ನಾವು ಒಳಗಾಗಿದ್ದೇವೆ. ಏನದು ಯುದ್ಧ ಎಂದಾಗ ಯಾವತ್ತೂ ಹಿಂದುಳಿಯುವವನಲ್ಲ ಈ ಪಾರ್ಥ. ಸರಿ, ಪಾತಾಳ ಲೋಕವಾಸಿಗಳಂತೆ ಸಂಶಪ್ತಕರ ಜನ ಓಹೋ ಇಲ್ಲಿಗೆ ಬಂದು ಅವನು ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ. ಅರ್ಜುನ ಯುದ್ಧಕ್ಕೆ ಬರಬೇಕು ಎಂಬ ಹಾಗೆ ಹೇಳಿ ಓಹೋ ಬರ್ತೇನೆ ಅಂತ ಕಳುಹಿಸಿಕೊಟ್ಟಿದ್ದು. ಆ ಕ್ಷಣದಲ್ಲೇ ನಮ್ಮ ಗುರುಗಳು ದ್ರೋಣಾಚಾರ್ಯರು ಶಾಪಾದ ಶರಾದ ಗುರುಗಳಾದ ದ್ರೋಣಾಚಾರ್ಯರು ಸೇನಾವ್ಯೂಹವನ್ನು ಚಕ್ರವ್ಯೂಹವಾಗಿ ಪರಿವರ್ತಿಸಿ ಓಹೋ ಆ ಚಕ್ರವ್ಯೂಹ ಬೇರದಕ್ಕೆ ಬರಬೇಕು ಎಂಬ ಹಾಗೆ ಸರಿ ಈಗ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದೆ. ಇಲ್ಲಿಗೂ ಒಟ್ಟಿನಲ್ಲಿ ಎಲ್ಲಿಗೆ ಯುದ್ಧಕ್ಕೆ ಹೋಗುವುದು ಎನ್ನುವುದು ಓಹೋ ಆದ್ದರಿಂದ ಸರಿಯಾದ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿಕೊಡ್ತೇನೆ. ಪಾರ್ಥ, ನೀನು ಹೇಳಿದಂತಹ ವಿಚಾರವನ್ನು ಸರಿಯಾಗಿ ಯೋಚಿಸಬೇಕಾದ ಈ ಸಮಯದಲ್ಲಿ ಹಾಗಾಗಿ ಒಂದು ಕ್ಷಣ ಸಹಿಸಬೇಕು. ನಾನು ಯೋಚಿಸ್ತೇನೆ. ಒಳ್ಳೆಯದು. ಮೋಹ
ಈ ಕಡೆ ಸಪ್ತಕರ ಜೊತೆ ಯುದ್ಧವನ್ನು ಮಾಡದೇ ಇದ್ರೆ ನಾಳೆಯ ದಿನ ಅವರು ಪ್ರಚಾರ ಮಾಡಿಕೊಂಡು ಹೋಗುತ್ತಾರೆ. ಪಾರ್ಥ ನನ್ನ ಜೊತೆ ಯುದ್ಧಕ್ಕೆ ಬರಲಿಲ್ಲ, ಆತನಿಗೆ ಭಯ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಗುರುಗಳು ಹೇಳಿದಂತಹ ಮಾತು ಪಾರ್ಥ ಯುದ್ಧಕ್ಕೆ ಬರಬೇಕೆನ್ನುವುದಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಗುರುಗಳ ಮಾತನ್ನು ಮೀರಿದ ಅರಿವು ಆಗುತ್ತದೆ. ಹಾಗಿದ್ರೆ ಏನು ಮಾಡಬೇಕು? ಸರಿ, ನಾವು ಈಗ ಹೋಗಬೇಕಾದ ಸಂಸಪ್ತಕರ ಜೊತೆ ಯುದ್ಧ ಮಾಡುವುದಕ್ಕೆ ಹೋಗಬೇಕು. ಹಾಗಂತ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಯಾರಿದ್ದಾರೆ? ನನ್ನ ಅಳಿಯನಾದಂತಹ ಅಭಿಮನ್ಯು. ಆತನೇ ಯಾಕೆ ಹೋಗಬೇಕು? ಈ ಹಿಂದೆ ಪಾಂಡವರು ವನವಾಸಕ್ಕೆ ಹೋಗುವಂತಹ ಸಂದರ್ಭ ನನ್ನ ಸಹೋದರಿಯಾದಂತಹ ಸುಭದ್ರೆಯನ್ನು ನನ್ನಲ್ಲಿಯೇ ಕರೆತಂದವನಿದ್ದೇನೆ. ಕರೆತರುವಂತಹ ಸಂದರ್ಭ ರಥದಲ್ಲಿ ಮಾರ್ಗ ಮಧ್ಯದಲ್ಲಿ ಆಯಾಸ ಆಗುತ್ತಾ ಇದೆ, ಏನಾದರೂ ಒಂದು ಕಥೆಯನ್ನು ಹೇಳುವನ್ನ ಎಂಬುದಾಗಿ ಕೇಳಿಕೊಂಡಾಗ ಯಾವ ಯಾವುದೋ ಕಥೆಯನ್ನು ಹೇಳುವುದಲ್ಲ, ಉದ್ದೇಶ ಪೂರ್ವಕವಾಗಿ ಒಂದೊಂದು ಕಥೆಯನ್ನು ಹೇಳುತ್ತಾ ಬಂದವನಿದ್ದೆ. ಕೊನೆಯದಾಗಿ ಹೇಳಿದಂಥದ್ದು ಚಕ್ರವ್ಯೂಹವನ್ನು ಹೇಗೆ ಭೇದಿಸುವುದು ಎಂಬುದಾಗಿ. ಕಥೆಯನ್ನು ಹೇಳುತ್ತಾ ಹೇಳುತ್ತಾ ಬಂದಂತಹ ಸಂದರ್ಭ ಹೂಗುಟ್ಟುವುದು ಕೇಳುತ್ತಾ ಉಂಟು. ತಿರುಗಿ ನೋಡಿದೆ ಅಂತಾದರೆ ನನ್ನ ತಂಗಿ ನಿದ್ರೆಗೆ ಜಾರಿದ್ದಾಳೆ. ಹಾಗೆ ಹೂಗುಟ್ಟುವುದು ಯಾರು? ಅರಿತುಕೊಂಡವನಿದ್ದೇನೆ. ಗರ್ಭದಲ್ಲಿರುವಂತಹ ಶಿಶು ರೂಪದಲ್ಲಿರುವಂತಹ ಇವನು ಈ ಸಂದರ್ಭದಲ್ಲಿ ಆಸಕ್ತಿಯಿಂದ ಕೇಳುತ್ತಾ ಇದ್ದಾನೆ ಅಂತಾದ್ರೆ ಮುಂದೆ ಜನ್ಮ ತಳೆದ ನಂತರ ಎಂತಹ ಪರಾಕ್ರಮಶಾಲಿ ಎಂಬುದನ್ನು ನಾನು ಅರ್ಥವಿಸಿ ಅಲ್ಲೇ ಆ ಕಥೆಯನ್ನು ನಿಲ್ಲಿಸಿದವನು ಇದ್ದೇನೆ. ಈ ಸಂದರ್ಭ ಆತನೇ ಈ ಯುದ್ಧಕ್ಕೆ ಹೋಗಬೇಕು. ಕುರುಕ್ಷೇತ್ರ ಆಗುವುದಕ್ಕಿಂತಲೂ ಮುಂಚಿತವಾಗಿ ನಾನೊಂದು ವಿಷಯವನ್ನು ಹೇಳಿದವನಿದ್ದೇನೆ. ಅಳಿಯಬೇಕಾದವರು ಉಳಿಯಬಾರದು, ಉಳಿಯಬೇಕಾದವರು ಅಳಿಯಲೂಬಾರದು ಎಂಬುದಾಗಿ. ಈ ಸಂದರ್ಭ ಈ ಅಭಿಮನ್ಯು ಅಳಿಯಬೇಕಾದವನೇ. ಈ ಸಂದರ್ಭದಲ್ಲಿಯೇ ಅಳಿಯಬೇಕು. ಇಲ್ಲ ಅಂತಾದ್ರೆ ಮುಂದಕ್ಕೆ ಹೋದ ಅಂತಾದ್ರೆ ಆತನನ್ನು ವಧಿಸುವುದಕ್ಕಾಗಿ ನಾನು ಮತ್ತೊಂದು ಜನ್ಮವನ್ನು ಬರಬೇಕಾದೀತು. ಅದಕ್ಕಾಗಿ ಅಭಿಮನ್ಯುವನ್ನು ಚಕ್ರವ್ಯೂಹಕ್ಕೆ ಕಳಿಸ್ತೇನೆ. ಪಾರ್ಥ ಸರಿಯಾಗಿ ಯೋಚಿಸಿದವನಿದ್ದೇನೆ. ತಡ ಮಾಡುವುದಲ್ಲ, ರಥ ಸಿದ್ಧವಾಗಿದೆ. ಸಂಸಪ್ತಕರ ಜೊತೆ ಯುದ್ಧ ಮಾಡುವುದಕ್ಕೆ ಹೋಗುವ. ಸಂಸಪ್ತಕರೊಡನೆ ಯುದ್ಧಕ್ಕೆ ಹೋಗುವುದು. ಆದರೆ ಗುರುಗಳಿಂದ ನಿರ್ಮಿತವಾದ ಚಕ್ರವ್ಯೂಹ ಬೇಡಕ್ಕೆ ಯಾರಿದ್ದಾರೆ? ನಿನ್ನ ಮಗ ಅಭಿಮನ್ಯು ಇದ್ದಾನೋ? ಹಾಗೆ ಏನು ಎಳೆಯವನು ಎಂಬುದಾಗಿ ಹೇಳ್ತಾ ಇದ್ದೀನಿ. ಒಂದು ಮಾತು ಹೇಳ್ತೇನೆ. ಏನು ಸ್ವಾಮಿ? ಆ ಎಳೆಯವ
ಿ